ವೈಯಕ್ತಿಕ ಅಕೌಂಟ್ ಆಗಿದೆ ಅಕೌಂಟ್ ಕೊಡಿ ಸರ್ ಅಲ್ರಿ ಒಂದೊಂದ್ ಸಂಘ ಮಾಡ್ರಿ ನಾವು ಪಾಸ್ಬುಕ್ ಯಾಕೆ ಕೊಡೋಕಾಗಂಗಿಲ್ಲ ನಿಮ್ಗೆ ಸ್ಟೇಟ್ಮೆಂಟ್ ಕೊಡ್ತೀವಿ ಸ್ಟೇಟ್ಮೆಂಟ್ ಬ್ಯಾಡ್ರಿ ಸ್ಟೇಟ್ಮೆಂಟ್ ಬ್ಯಾಡ್ರಿ ಪ್ರತಿ ತಿಂಗಳ ಬ್ಯಾಡ್ರಿ ನಮಗ ವಾರ ಕಟ್ಕೊಂಡಿರಿ ನೀವು ವಾರ ಕಟ್ಟಿರ್ಬೇಕು ನಮಗ ನಿಮಗೊಬ್ಬರಿಗೆ ಪಾಸ್ಬುಕ್ ಎಲ್ಲ ಕೊಡಕ್ ಆಗೋದಿಲ್ಲ ನೀವು ವೈಯಕ್ತಿಕ ಏನ್ ಬ್ಯಾಂಕ್ ಅಲ್ಲಿ ಮಾಡ್ತೀರಿ ಅದು ಪಾಸ್ಬುಕ್ ವೈಯಕ್ತಿಕ ಕೇಳ್ತೀರಿ ಸರ್ ಗ್ರೂಪ್ ಪಾಸ್ಬುಕ್ ಕೊಡ್ರಿ ಅಂತ ಕೇಳ್ತೀವ್ರಿ ಕೊಡಕ್ ಬರಲ್ಲ ಬೇಕು ಸರ್ ಬೇಕು ಸರ್ ಕೊಡತ್ತೆ ಯಾಕೆ ಬೇಕು ಸರ್ 10 ಜನಕ್ಕೆ ಸೇರಿ ಒಂದ್ ಅಕೌಂಟ್ ಆಗಿರೋದು ಒಬ್ಬೊಬ್ರದ್ದು ಅಕೌಂಟ್ ಆಗಿಲ್ಲ ಅದು ಒಬ್ಬೊಬ್ರದ್ದು ಕೇಳಾಗತ್ತಿಲ್ಲ ಸರ್ ನಾನು 10 ಜನದ 10 ಜನದ ಕೇಳಾಗತ್ತಿಲ್ರಿ ಪಾಸ್ಬುಕ್ ಎಲ್ಲೈತ್ರಿ ಪಾಸ್ಬುಕ್ ಸ್ಟೇಟ್ಮೆಂಟ್ ಕೊಟ್ಟಿದೀವಲ್ಲ ಪಾಸ್ಬುಕ್ ಎಲ್ಲೈತಿ ಸರ್ ಪಾಸ್ಬುಕ್ ಇದೆ ಅಣ್ಣ ಇದ್ರೆ ಕಾರ್ಡ್ ಬೇಡ ಸರ್ ನನಗ ಕಾರ್ಡ್ ಬೇಡ ಸರ್ ಕಾರ್ಡ್ ಬೇಡ ನಮಗ ಮತ್ತೆ ಪಾಸ್ಬುಕ್ ಕೊಡ್ರಿ ನಮಗ ಅದೇ ಗ್ರೂಪ್ ಅಕೌಂಟ್ ಆಗಿದೆಯಲ್ಲ ಇವ್ರದ್ದು ಸ್ಟೇಟ್ಮೆಂಟ್ ಕೊಡ್ತಾರೆ ನಿಮ್ಗೆ ಹೋಗಿ ಬ್ಯಾಂಕ್ ಹೋಗಿ ಕೇಳಿ ಪಾಸ್ಬುಕ್ ನೇ ಬೇಕು ಸರ್ ಸ್ಟೇಟ್ಮೆಂಟ್ ಬೇಕಿದ್ರೆ ಸಿಗುತ್ತೆ ಸ್ಟೇಟ್ಮೆಂಟ್ ಬೇಡ ಸರ್ ಪಾಸ್ಬುಕ್ ಬೇಕು ಸರ್ ರಿನೋಲ್ ಮಾಡ್ಬೇಕಬೇಡ್ರಿ ಮತ್ತೆ ಅದ್ರ ರಿನೋಲ್ ಮಾಡಿದ್ರೆ ರಸೀಟ್ ಬೇಕ್ರಿ ರಸೀಟ್ ಬೇಕ್ರಿ ಭೀಮಾ ಜೊತೆ ಸಾಕು ರಸೀಟ್ ಬೇಕ್ರಿ ಮೇಡಮ್ ಯಾವ್ದ ಮಾಡಿದ್ರು ರಸೀಟ್ ಬೇಕ್ರಿ ಅಲ್ಲಿ ಮತ್ತೆ ಕೇಳಿ